ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಕುಕ್ಕೆಶ್ರೀ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡುವಂತ ಹೇಳಿ ಹೀರೆಕಾಯಿ ತಂದಿದ್ದೇನೆ. ಹೀರೆಕಾಯಿಯನ್ನು ಚಂದ ಮಾಡಿ ತೊಳ್ಕೊಂಡು ಅದರ ನಾರೆಲ್ಲ ತೆಗೆದು ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಬೇಕಾಗೋದು ಒಂದು 5 ಮೆಣಸು, ಒಂದು ಈರುಳ್ಳಿ, ಒಂದು ಟೊಮೆಟೊ ಚಂದ ಮಾಡಿ ತೊಳ್ಕೊಂಡು ತಂದಿರುವಂಥದ್ದು. ಇವಾಗ ಎಲ್ಲವನ್ನು ಕಟ್ ಮಾಡಿಕೊಳ್ಳುವ. ಇದು ಹೀರೆಕಾಯಿ ಕಟ್ ಮಾಡ್ಕೊಂಡಾಗಿದೆ ಪಲ್ಯಕ್ಕೆ. ಇದು ಇಷ್ಟಿಷ್ಟು ಸಣ್ಣದು ಬೇಕು ಹೀರೆಕಾಯಿ ಪಲ್ಯ ಮಾಡಲಿಕ್ಕೆ. ಟೊಮೆಟೊ, ಈರುಳ್ಳಿ, ಕಾಯಿ ಮೆಣಸು ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಇದು ಕರಿಬೇವಿನ ಸೊಪ್ಪು ಕೂಡ ಒಗ್ಗರಣೆಗೆ ಉಂಟು. ಇವಾಗ ಹೀರೆಕಾಯಿಯನ್ನು ಬೇಯಿಸಲಿಕ್ಕಿಡುವ. ಸಾರು ಮಾಡೋದಕ್ಕಿಂತ ಈ ಥರ ಪಲ್ಯ ಮಾಡಿದ್ರೇ ತುಂಬ ರುಚಿಯಾಗಿರುತ್ತದೆ. ಮತ್ತು ಇದು ಯಾರಾದರೂ ನೆಂಟರು ಬಂದರೆ ಬೇಗವಾಗಿ ಸುಲಭದಲ್ಲಿ ಈ ರೀತಿ ನಾವು ಪಲ್ಯವನ್ನು ಮಾಡಿಕೊಳ್ಬೋದು. ತುಂಬ ಕಷ್ಟಪಡಬೇಕು ಅಂತಿಲ್ಲ, ತುಂಬ ಸಾಮಗ್ರಿ ಬೇಕು ಅಂತಲಿಲ್ಲ. ನೋಡಿ, ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳುವ. ಇವಾಗ ಸಾಕೀಗ. ಇವಾಗ ಬೇಯಿಸ್ಲಿಕ್ಕೆ ಇಡ್ತೇನೆ ಅದನ್ನು. ಒಂದು ಸ್ವಲ್ಪ ಬೇಯಬೇಕದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಬೇಯಿಸಲಿಕ್ಕೆ ಇಡುವ. ನೋಡಿ, ಬೆಂದಾಗಿದೆ. ಇದಿಷ್ಟು ಸಾಕೀಗ ಬೆಂದದ್ದು. ಇವಾಗ ಅದನ್ನು ಪಾತ್ರೆಗೊಂದು ಸರ್ವ್ ಮಾಡುವ. ನೋಡಿ, ಸರ್ವ್ ಮಾಡ್ಕೊಂಡಾಗಿದೆ. ಈಗ ಒಗ್ಗರಣೆಗೆ ಇಡ್ತೇನೆ. ಬಿಸಿ ಆಗಲಿಕ್ಕೆ ಬಂಡಲೆ ಇಟ್ಟಿದ್ದೇನೆ. ಬಿಸಿ ಆಗಿದೆ. ಒಂದು ಸ್ಪೂನ್ನಷ್ಟು ಸಾಕು ಎಣ್ಣೆ. ನಾನು ಹೆಚ್ಚಾಗಿ ತೆಂಗಿನ ಎಣ್ಣೆನೇ ಹಾಕೋದು ಪದಾರ್ಥಕ್ಕೆ. ಈಗ ಸಾಸಿವೆ ಹಾಕ್ಕೊಳ್ತಿದ್ದೇನೆ. ಸಾಸಿವೆ ಚಟಪಟ ಅಂತ ಹೇಳಬೇಕು. ಆವಾಗ ಒಂದೆರಡು ಕೆಂಪು ಮೆಣಸು ಹಾಕಬೇಕು. ಕೆಂಪು ಮೆಣಸು ಹಾಕಿದರೆ ತುಂಬ ಒಳ್ಳೆಯದು, ತುಂಬ ರುಚಿ ಕೂಡ ಬರ್ತದೆ. ನೋಡಿ, ಕೆಂಪಾಗಿದೆ ನೋಡಿ. ಈಗ ಉದ್ದಿನಕಾಳು ಹಾಕ್ತಿದ್ದೇನೆ. ಉದ್ದಿನ ಬೇಳೆ ಅಂತಲೂ ಹೇಳ್ತಾರೆ, ಉದ್ದಿನ ಕಾಳು ಅಂತಲೂ ಹೇಳ್ತಾರೆ. ಇವಾಗ ಚೆಂದದು ಫ್ರೈ ಆಗಬೇಕು. ಫ್ರೈ ಆದಾಗ ಕಟ್ ಮಾಡಿಕೊಂಡಂಥ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕ್ತೇನೆ. ಕಾಯಿ ಮೆಣಸು ಸ್ವಲ್ಪ ಖಾರ ಉಂಟು. ಖಾರ ಇದ್ದರೆ ಒಳ್ಳೆಯದು, ಯಾಕಂದರೆ ಅದು ಹೀರೆಕಾಯಿ ಸಿಹಿ ಅಲ್ಲ. ಹಾಗಾಗಿ ಹೀರೆಕಾಯಿಗೆ ಕಾಂಬಿನೇಷನ್ಗೋಸ್ಕರ ಸ್ವಲ್ಪ ಖಾರ ಇರಬೇಕು. ಮತ್ತು ಕೆಂಪು ಮೆಣಸು ಅಷ್ಟು ಖಾರ ಇಲ್ಲ, ಹಾಗಾಗಿ ಒಂದೆರಡು ಹಾಕಿದ್ದೇನೆ ನಾನು. ಕೆಂಪು ಮೆಣಸು ಒಂದು ಸ್ವಲ್ಪ ಕಲರ್ ಬರುತ್ತೆ ಪಲ್ಯ. ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಅದು ಕೂಡ ಚೆಂದ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ಒಂದು ಕಂದು ಬಣ್ಣ ಬರುವ ತನಕ ಸ್ವಲ್ಪ ಫ್ರೈ ಮಾಡುವ. ನೋಡಿ, ಟೊಮೆಟೊ ಹಾಕ್ತಿದ್ದೇನೆ. ಟೊಮೆಟೊವನ್ನು ಕೂಡ ಚೆಂದ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇವಾಗ ಬೇಯಿಸಿಟ್ಟ ಹೀರೆಕಾಯಿಯನ್ನು ಹಾಕ್ಕೊಳ್ತಿದ್ದೇನೆ. ಇವಾಗ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಚೆಂದ ಮಾಡಿ ಮಿಕ್ಸ್ ಮಾಡಿ. ಈಗ ನೋಡಿ, ಚೆಂದ ಬೆಂದಿದೆ ಅಂತ. ಇವಾಗ ಇಷ್ಟು ಸಾಕು. ಸ್ವಲ್ಪ ಸಾರು ನೀರು ಥರ ಇದ್ದರೆ ಒಳ್ಳೆಯದು, ಸಾರಾಗಿದ್ದರೆ ಒಳ್ಳೆಯದು. ಅದು ತಿನ್ನಲಿಕ್ಕೆ ಕೂಡ ಚೆಂದ ಆಗ್ತದೆ. ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತೇನೆ. ತೆಂಗಿನ ತುರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ತೆಂಗಿನ ತುರಿ ಹಾಕಿದಷ್ಟು ಮತ್ತು ರುಚಿ ಬರ್ತದೆ. ಇವಾಗಿದ್ದು ಆಗಿದೆ, ಸಾಕಿಷ್ಟು. ನೋಡಿ, ಬೌಲಿಗೆ ಹಾಕ್ಕೊಂಡಿದ್ದೇನೆ. ನೋಡಿ, ಹಾಕ್ಕೊಳ್ತಿದ್ದೇನೆ. ನೋಡಿ, ನೋಡುವಾಗಲೇ ತುಂಬ ಖುಷಿಯಾಗುತ್ತೆ. ರುಚಿ ಕೂಡ ಅಷ್ಟೇ ಉಂಟು. ನೀವು ಸಹ ಮನೆಯಲ್ಲಿ ಈ ಥರ ಮಾಡಿ ನೋಡಿ. ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಈ ಥರ ಪಲ್ಯ ಮಾಡಿ ತಿಂದು ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.